ವೀಕ್ಷಕರೇ, ತುಂಬಾ ಟೇಸ್ಟಿಯಾದ ಸಿಹಿಯಾದ ಬಿಸಿಯಾದ ಪೇರಳೆ ಅಂದರೆ ನಮ್ಮದು ಸೀಬೆ ಹಣ್ಣಿನ ಹಲ್ವ ರೆಡಿಯಾಗಿದೆ. ಎಸ್ ಮೇಡಮ್, ಈಗ ನಮ್ಮದು ಸೀಬೆ ಹಣ್ಣಿದು ಹಲ್ವಾ. ಹೌದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಿಮಗೆ ನನಗೆ ಒಂದು ಪ್ಯಾನ್ ಬೇಕು. ಓಕೆ. ಮತ್ತೆ ಈ ಹಾಲನ್ನು ಅಂದರೆ ಬೇಗ ಆಗ್ತದಲ್ಲ, ಬಿಸಿ ಹಾಲು ಬೇಕು. ನಾವಿಲ್ಲಿ ಫ್ರೈ ಮಾಡುವಾಗ ಓಕೆ, ಹಾಲು ಬಿಸಿ ಆದರೆ ಬೇಗ ಆಗ್ತದಲ್ಲ, ಟೈಮ್ ಸೇವ್ ಆಗ್ತದೆ. ಸೊ ಫಸ್ಟಿಗೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಸೈಡಿಗೆ. ಮತ್ತು ಒಂದು ಪ್ಯಾನಲ್ಲಿ ನನಗೆ ತುಪ್ಪ ಉಂಟಲ್ಲ ನಿಮ್ಮದು, ನಮ್ಮದು ಕೇಸರಿ ಶುದ್ಧ ಹಸುವಿನ ತುಪ್ಪ. ಇದಕ್ಕೀಗ ಹಾಂ ತುಪ್ಪ ಹಾಕಿ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸರಿ ಶುದ್ಧ ಹಸುವಿನ ತುಪ್ಪ. ಇದು ತುಪ್ಪ ಬಿಸಿ ಆಯಿತು. ಫಸ್ಟಿಗೆ ಇದು ಬಾದಾಮಿ ಮತ್ತು ಗೇರು ಬೀಜ ತಂದಿದೆ, ಕ್ಯಾಶು, ಅದನ್ನು ಫ್ರೈ ಮಾಡಿಕೊಳ್ಬೇಕು. ಬಿಸಿ ಆದರೆ ಸ್ವೀಟ್ ಅಂದಮೇಲೆ ಹಲ್ವಾ ಅಂದಮೇಲೆ ನಮ್ಮದು ಡ್ರೈ ಫ್ರೂಟ್ಸ್ ಇರಲೇಬೇಕು. ಅದು ಕೂಡ ನಮ್ಮದು ಕೇಸಿ ಗೀಯಲ್ಲಿ ಮಾಡಿದರೆ ಅದು ಫ್ಲೇವರ್ ಮತ್ತು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ. ನಮ್ಮ ಅಜ್ಜಿ ಒಂದು ಹೇಳ್ತಾ ಇದ್ರು, ಅಡಿಗೆ ಮಾಡುವಾಗ ಕೈತ ಗುಣನ ನೈತ ಗುಣನ ಅಂತ ಹೇಳಿ, ಇವತ್ತು ಎರಡು ಅಥವಾ ತುಪ್ಪದ ರುಚಿಯ ಅಂತ ಹೇಳಿ ಒಳ್ಳೆಯದಾಗಿದೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಎರಡು ಕೂಡ, ನಿಂದು ಕೈ ರುಚಿ ಪ್ಲಸ್ ನಮ್ಮದು ಶುದ್ಧ ತುಪ್ಪ ಕೇಸಿದು ಕೂಡ ರುಚಿ. ಪರಿಮಳ ಬರ್ತಾ ಇದೆ ತುಪ್ಪದ್ದು. ಸ್ವಲ್ಪ ಬಿಸಿ ತಾಗಲಿ. ಓಕೆ, ಹಾಲನ್ನು ಒಂದು ಬಿಸಿ ಮಾಡಿ ಇಟ್ಟರೆ, ಹೌದು, ಅಂದರೆ ಬೇಗ ಆಗ್ತದೆ ಅಂತ. ಹಸಿ ಹಾಲು ಹಾಕಿದರೆ ಲೇಟ್ ಆಗ್ತದೆ, ಮತ್ತು ಅದು ಅಂಟಾಗ್ತದೆ. ಸೊ ಮುಂಚೆನೇ ಬಿಸಿ ಮಾಡಿದರೆ ಒಳ್ಳೇದು. ಇಲ್ಲಾಂದರೆ ನೀರು ಹಾಕಿ ಸಹ ಮಾಡ್ಬೋದು, ಹಾಲು ಬೇಡ ಆದರೆ. ಹಾಲು ಹಾಕಿ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಕೊಡ್ತದೆ. ಇದು ನಾವು ಸಪ್ಪತ್ತೆಲ್ಲ ಮಾಡ್ತೇವಲ್ಲ, ಹಾಗೆ ಆಗ್ತದೆ. ಸಾಕು, ಸಣ್ಣ ಮಾಡಿ ಸ್ವಲ್ಪ ಆಫ್ ಮಾಡಿ ಸಾಕು. ಸಾಕು ಆಫ್ ಮಾಡಿ. ಹಾಲಾಯಿತು, ನಮ್ಮದು ಹಾಲು ರೆಡಿ ಆಯಿತು. ಹೌದು, ಈಗ ನಮ್ಮದು ಇದೊಂದು ಫ್ರೈ ಮಾಡಿಕೊಂಡ್ರೆ ಈಗ ಇದರದ್ದು ಕೆಲಸ ಸಹ ಆಯಿತು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕಾ? ಹಾಕಬೇಕಾ? ಹಾಕಿ, ಇನ್ನೆರಡು ಒಂದು ಸ್ಪೂನ್ ಹಾಕಿ ಸಾಕು. ಮತ್ತೆ ಬೇಕಾದರೆ ಇದಾಗುವಾಗ ಫ್ರೈ ಮಾಡುವಾಗ ಇದು ಸೀಬೆಹಣ್ಣು ಗೋವನ್ನು, ಓಕೆ, ಇದನ್ನು ನಾನು ಬಾಯ್ಲ್ ಮಾಡಿಯೇ ತಂದಿದ್ದೇನೆ. ಓಕೆ, ನೀವು ಬೇಯಿಸಿದ್ದು. ಹಾಂ, ಬೀಜ ತೆಗಿಬೇಕು ಅಂತಿಲ್ಲ ಇದಕ್ಕೆ. ಅದಕ್ಕೆ ಪದಾರ್ಥಕ್ಕಾದರೆ ಅದು ಬೀಜ ತೆಗಿಬೇಕು. ಓಕೆ, ಅದು ನನಗೆ ಆಗ ಹೇಳಲಿಕ್ಕೆ ಮತ್ತೆ. ಸೊ ಪದಾರ್ಥ ಮಾಡುವಾಗ ನಾವು ಬೀಜ ತೆಗೆದು ಹಾಗೆ ಬೇಯಿಸಬೇಕು. ಇದು ಬೀಜ ಸಮೇತ ಮಾಡಿದ್ರೆ ಅಡ್ಡಿ ಇಲ್ಲ. ಅದು ಮಿಕ್ಸಿ ಮಾಡ್ತೀವಲ್ಲ, ಅದರಲ್ಲಿ ಇದಾಗಿ ಬರ್ತದೆ, ನೈಸ್ ಆಗಿ ಬರ್ತದೆ. ಹೌದು, ಈಗ ಅದನ್ನು ನನಗೆ ಮಿಕ್ಸಿ ಮಾಡಿ ಕೊಡಿ. ಓಕೆ, ನಾನಿಲ್ಲಿ ರವೆಯನ್ನು ಹುರಿಲಿಕ್ಕೆ. ಓಕೆ, ಎಸ್ ಮೇಡಮ್. ಅಂದರೆ ಅದೇ ಸ್ವಲ್ಪ ಬೇಗ ಫಸ್ಟಿಗೆ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕ್ತಿದ್ದೇನೆ. ಓಕೆ, ಈಗ ಮೊದಲಿಗೆ ರವೆಯನ್ನು ಹುರ್ಕೊಳ್ಬೇಕು. ಹೌದು, ಇದು ಅರ್ಧ ಇದಾಗುವಾಗ ಗೋಧಿ ಹಿಟ್ಟು ಹಾಕಿದರೆ ಅದು ಸ್ವಲ್ಪ ಬೇಗ ಫ್ರೈ ಆಗ್ತದಲ್ಲ, ಫ್ರೈ ಆಗುತ್ತೆ. ಇದರೊಟ್ಟಿಗೆ ಹಾಕಿದರೆ ಸ್ವಲ್ಪ ಅದು ಕಟ್ಟಿಗಾಗಿ ಆಗ್ತದೆ. ಸೊ ನಾನು ಇದನ್ನು ಪೇಸ್ಟ್ ಮಾಡಿ ತರ್ತೇನೆ. ಅದು ನೋಡಿ, ಮೇಲಿದೆಲ್ಲ ಇದಾಗಿದೆಯಾ ನೋಡಿ. ಕರೆಕ್ಟ್ ಆಗಿದೆ, ಬೇಕಿನ್ನು ಬೇಡ, ಸಾಕು. ಇದನ್ನೊಂದು ಬೌಲಿಗೆ ಆಗಲಿ ಹಾಕಿ. ಈಗ ಇದಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕಿ. ಈಗ ಗೋಧಿ ಹಿಟ್ಟು ಹಾಕ್ತೇನೆ. ಓಕೆ, ಫಸ್ಟಿಗೆ ಜಾಸ್ತಿ ತುಪ್ಪ ಹಾಕಿಕೊಂಡ್ರೆ ಬೇದು ಇದು ಆಗೋದು ಸ್ವಲ್ಪ ಲೇಟ್ ಆಗ್ತದೆ, ಮತ್ತು ತುಪ್ಪ ಸಹ ಜಾಸ್ತಿ ಹೇಳ್ಕೊಳ್ತದೆ. ಇದು ಸ್ವಲ್ಪ ಹುರಿದ ನಂತರ ಇನ್ನೊಂದು 2 ಚಮಚ ತುಪ್ಪ ಹಾಕಿದರೆ ಅಷ್ಟು ಇದಾಗೋದಿಲ್ಲ, ಆಗ್ತದೆ. ಹಾಕ್ಕೊಳ್ಬೇಕಾ? ಹಾಂ, ಇನ್ನೊಂದು ಚಮಚ. ಹಾಂ, ಸಾಕು. ಈಗ ಗೋಧಿ ಹಿಟ್ಟು ಹಾಕ್ತೇನೆ. ಓಕೆ, ಹಾಗೆ. ಸೊ ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಅಂದರೆ ರವೆ ಮತ್ತು ಗೋಧಿ ಹಿಟ್ಟು. ಹೌದು. ಅಂದರೆ ಇದು ಯಾವ ಬಣ್ಣ ಬರುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು? ಸ್ವಲ್ಪ ಅದು ಫ್ರೈ ಆಗಿ
ಕಲರ್ ಸ್ವಲ್ಪ ಚೇಂಜ್ ಆಗುವ ಪರಿಮಳ ಬರ್ತದಲ್ಲ ನಮಗೆ. ಅಲ್ಲಿವರೆಗೆ ಹಾ. ಅದನ್ನು ಹುರ್ಕೊಳ್ಬೇಕು. ಹೌದು, ಮತ್ತೆ ಹೇಗೂ ಬೇಯಿಸ್ಲಿಕ್ಕೆ ಉಂಟು. ಓಕೆ. ಇದು ಹಾಕಿ ಇಲ್ಲಾದರೆ ಅದು ಗೋಧಿ ಹಿಟ್ಟು ಹಸಿ ವಾಸನೆ ಬರ್ತದೆ. ಬರ್ತದೆ, ಹೌದು. ಮತ್ತೆ ಗೋಧಿ ಹಿಟ್ಟು ನಮ್ದು ಬೇಗ ಫ್ರೈ ಆಗ್ತದೆ. ಹೌದು. ಕಲರ್ ಕೂಡ ಬೇಗ ಚೇಂಜ್ ಚೇಂಜ್ ಆಗ್ತದೆ. ಆಗ್ತದೆ. ಇದು ಸ್ವಲ್ಪ ಚಿಕ್ಕದು ಮಾಡಿದ್ದೀರಾ, ಸ್ವಲ್ಪ ದೊಡ್ಡ? ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ಬೇಕಾ ಗೋಧಿ ಹಿಟ್ಟು? ಇಲ್ಲ, ಇಷ್ಟೇ ಇಷ್ಟೇ ಸಾಕು. ಸಾಕು. ಓಕೆ. ಒಂದು ಅಂದ್ರೆ ಅರ್ಧ ಗ್ಲಾಸು ಇದಿಟ್ರೆ ಒಂದು 2 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕಿದ್ರೆ ಸಾಕು. ಅಂದ್ರೆ ಅಂದ್ರೆ ಪ್ರಮಾಣ ಇಲ್ಲಾದ್ರೆ ನನಗೆ ಅದು ಬೇಕಿತ್ತು ಅಂದ್ರೆ ಇಲ್ಲಾದ್ರೆ ಅದು ಇದ್ರಾಗೆ ಶೀರದ ಇದಾಗಿ ಬರ್ತದೆ, ಹಲೋದಾಗೆ ಬರುದಿಲ್ಲ. ಅದಕ್ಕೆ ಗೋಧಿ ಹಿಟ್ಟು. ಸೊ ಇದು ನೀವು ಎಷ್ಟು 1 ಕಪ್ ತಗೊಂಡಿದ್ದೀರಿ ರವಾ? ಹಾ, ಅದಕ್ಕೆ ನೀವು 2 ಸ್ಪೂನ್ ಟೇಬಲ್ 2 ಸ್ಪೂನ್ ಸ್ಪೂನ್ ಅಂದರೆ ಫುಲ್ ಹಾಕಿದ್ದೇನೆ. 2 ಸ್ಪೂನು, ಹಾ ಹಾ ಹಾ. ಒಂದು 1/4 ಕಪ್ಪಿನಷ್ಟು ಹಾಕಬೇಕಾಗ್ತದೆ. ಈಗ ಸಾಕು. ಹಾಲು ಹಾಕುವ ಈಗ. ಸೊ ಇದು ಸಿಮ್ಮಲ್ಲಿ ಇರಲಾ? ಹಾಂ, ಸಿಮ್ಮಲ್ಲಿರಲಿ. ಹಿಡಿತದ ಹೇಳಿ ಇಷ್ಟು ಹಾಕಿ ಹಾಕ್ಬೇಕಾ? ಎಲ್ಲ ಹಾಕ್ಕೊಳ್ತೇನೆ. ಹಾಂ. ಸೊ ಇದು ನೀವು 1 ಬೌಲಷ್ಟು ಹಾಲು ತಗೊಂಡಿದ್ದೀರಲ್ಲ? ಹಾಂ, ಒಂದು 1/2 ಲೀಟರ್ಗಿಂತ ಸ್ವಲ್ಪ ಕಡಿಮೆ. ಕಡಿಮೆ. ಓಕೆ. ಅಂದರೆ ಬಿಸಿ ಮಾಡಿದ ಹಾಲು ಹಾಕಿದ್ರಿಂದ ಗಂಟು ಎಲ್ಲ ಬರೋದಿಲ್ಲ, ಬೇಗ ಇದಾಗ್ತದೆ, ಬೆಂದು ಬಿಡ್ತದೆ. ಬೆಂದು ಬಿಡ್ತದೆ, ಹೌದು. ತಂಡ ಹಾಕಿದರೆ ಅದು ಗಂಟು ಗಂಟು ತುಂಬ ಸಿಗ್ತದೆ. ಆಗ್ತದೆ. ಹೌದು. ಇದು ಈಗ ಸ್ವಲ್ಪ ತುಪ್ಪ ಹಾಕ್ಬೋದು. ತುಪ್ಪ ಡ್ರೈ ಆಗಿದೆ. ಓಕೆ. ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ತುಪ್ಪ ಜಾಸ್ತಿ ಹೇಳ್ಕೊಳ್ತದೆ ಹಾಗೆ, ಇಲ್ಲಾದರೆ ಡ್ರೈ ಆಗ್ತದೆ. 2 ಹಾಕಿ ಸ್ಪೂನ್ ಸಾಕು. ಟೋಟಲ್ ಒಂದು 8 ಸ್ಪೂನ್ ಹಾಕಬೇಕಾಗ್ತದೆ ತುಪ್ಪ ಬೇಕಾಗುತ್ತೆ. ಈಗ ಬೆಂದಿದೆ ಅದೀಗ. ಓಕೆ. ಈಗ ಅದಕ್ಕೆ ಬೆಲ್ಲ ಹಾಕು. ಹಾಂ, ಇದು ಬೇಯಿಸಿದ ನಮ್ಮದು ಸೀಬೆಹಣ್ಣು. ಇದು ಮೇನ್ ಇಂಗ್ರೀಡಿಯಂಟ್. ಹೌದು, ಅದನ್ನು ಬಿಟ್ಟು ಹೋಗ್ತಿತ್ತು. ಈಗ ಹಲ್ವಾ ಅಂದ್ರೆ ಫಸ್ಟಿಗೆ ಬೇಯಿಸಿ ತಂದಿದ್ದಕ್ಕಿಂತ ಓಕೆ, ಇಲ್ಲಾಂದ್ರೆ ಇದಕ್ಕೆ ಹಾಗೆ ಹಸಿ ಹಾಕಿದರೆ ಲೇಟ್ ಆಗ್ತದೆ. ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಮುಂಚೆನೆ ಬೇಯಿಸಿ ಇಡೋದ್ರಿಂದ ನಮಗೆ ಬೇಗ ಆಗುತ್ತೆ, ಬೇಗ ಆಗ್ತದೆ. ಇದರದ್ದು ಪರಿಮಳ ಅದರಲ್ಲಿ ಸಿಗ್ತದೆ. ಓಕೆ. ಇದು ಅಂದರೆ ನಿಮ್ಮದು ಯಾವುದಾದ್ರೂ ಒಕೇಶನ್ಗೆ ಮಾಡ್ತೀರಾ ಇದನ್ನು, ಇಲ್ಲ ಈ ಥರ ನಾರ್ಮಲಿ ಹೀಗೆ ಮಾಡ್ಕೊಳ್ತೀರಿ? ನಾವು ಸ್ವೀಟ್ ಮಾಡಲಿಕ್ಕೆ ಇದ್ರೆ. ಓಕೆ. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತೇನೆ. ಓಕೆ. ಇದಕ್ಕೆ ಹಣ್ಣಾದದ್ದು ಸ್ವಲ್ಪ ತಗೊಂಡ್ರೆ ಒಳ್ಳೇದು, ಸ್ವೀಟ್ನೆಸ್ ಸ್ವಲ್ಪ. ಹಾಂ, ಒಳ್ಳೇದಾಗ್ತದೆ. ನನಗೆ ಈಗ ಯಾವುದು ಸಿಕ್ಕಿತು ಅದು ತಂದಿದ್ದೇನೆ. ಕಾಯಿ ಕೂಡ ಹಾಕ್ಕೊಳ್ಬೋದು, ಅದ್ರ ಸ್ವೀಟ್ನೆಸ್ ಇರ್ತದಲ್ಲ ಅದರಲ್ಲಿ. ಹಣ್ಣಾದರೆ ಸ್ವಲ್ಪ ಅದು ಸಾಫ್ಟ್ನೆಸ್ ಬರುತ್ತೆ, ಬೇಗ ಬೇಯುತ್ತೆ. ಕಲರ್ ಚೇಂಜ್ ಆಯಿತು ಬೆಲ್ಲ ಹಾಕಿದ ತಕ್ಷಣ. ಸಕ್ಕರೆ ಹಾಕಿ ಸಹ ಮಾಡ್ಬೋದು, ಆದರೆ ನನಗೆ ಬೆಲ್ಲ ಹಾಕಿದರೆ ಇಷ್ಟ ಆಗ್ತದೆ. ಓಕೆ. ಇದನ್ನು ಸ್ವಲ್ಪ ಹೊತ್ತು ಇಟ್ಟರೆ ಅದು ತುಪ್ಪ ಬಿಡುತ್ತದೆ. ಓಕೆ. ಈಗ ಅದು ತುಪ್ಪ ಬಿಡ್ತಾ ಉಂಟು. ಇದಕ್ಕೀಗ ಒಂದು ಚಿಟಿಕೆಯಷ್ಟು ಉಪ್ಪು. ಹಾಂ, ನಾನು ಕೈಯಲ್ಲಿ ಹಾಕ್ತೇನೆ, ಚಮಚದಲ್ಲಿ ಜಾಸ್ತಿ ಬಿದ್ದರೆ ಅಂತ. ಓಕೆ. ನೋಡಿ, ಇಷ್ಟೇ ಬ್ಯಾಲೆನ್ಸ್ ಮಾಡಲಿಕ್ಕಲ್ಲ? ಬ್ಯಾಲೆನ್ಸ್ ಮಾಡಲಿಕ್ಕೆ ಅಷ್ಟೇ. ಸೊ ಹೊರಗಡೆ ಮಳೆ ಬರುವಾಗ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಯಾವುದು ಮಾಡಿ ಕೊಟ್ಟರೆ ಕೂಡ ಅದೊಂದು ಖುಷಿಯೇ. ಇನ್ನೊಂದು ತುಪ್ಪ ಹಾಕಿ ಕಡಿಮೆ ಆಗ್ತದೆ. ಹೇಳ್ಕೊಳ್ತಾ ಉಂಟು ಅದು ಹಾಕಿದಷ್ಟು. ಸಾಕು. ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು ಅಥವಾ ಬರೀ ಇದರಲ್ಲಿ ಮಾಡ್ಬೋದು, ಸಜ್ಜಿಗೆಯಲ್ಲಿ. ಬರೀ ಸಜ್ಜಿಗೆಯಲ್ಲಿ ಮಾಡಿದರೆ ಅದು ಸ್ವಲ್ಪ ಶೀರ ಟೈಪಲ್ಲಿ ಆಗ್ತದೆ. ನಮ್ಮದು ಚಿಕ್ಕು ಶೀರ ಬರ್ತದೆ. ಹಾಂ, ಹಾಗೆ ಬರ್ತದೆ. ಒಂದು ಫ್ಲೇವರ್ ಒಂದು ಬೇರೆ. ಇದು ಹೀಗೆ ಸೈಡಿಗೆಲ್ಲ ತುಪ್ಪ ಬಿಡ್ತದೆ ಅದು. ಓಕೆ. ಸೊ ತುಪ್ಪ ಬಿಡ್ತಾ ಬಂದರೆ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಅಂತ. ಈಗ ಡ್ರೈ ಫ್ರೂಟ್ಸ್ ಹಾಕುವ ಅದಕ್ಕೆ. ಓಕೆ.
ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಆಯ್ತು. ಸೊ ರೆಡಿ ಆಗಿದೆ. ಹಾಂ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಓಕೆ. ಬಿಸಿ ಬಿಸಿ ಪೇರಳೆ ಹಣ್ಣಿನ ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಸಿಹಿ ಸಿಹಿಯಾದ ಪೇರಳೆ ಹಣ್ಣಿನ ಹಲ್ವಾ ನೆಕ್ಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ತುಂಬಾ ಟೇಸ್ಟಿಯಾದ ಸಿಹಿ ಸಿಹಿಯಾದ ಬಿಸಿ ಬಿಸಿಯಾದ ಪೇರಳೆ ಅಂದರೆ ನಮ್ಮದು ಸೀಬೆ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸೀಬೆ ಹಣ್ಣಿನ ಹಲ್ವಾ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಆ ನಂತರ 2 ರಿಂದ 3 ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಹುರಿಯಿರಿ. ಬಳಿಕ ರವೆಯ 2 ಪಟ್ಟು ಬಿಸಿ ಹಾಲನ್ನು ಸೇರಿಸಿ ಗಂಟು ಬಾರದ ಹಾಗೆ ಬೆರೆಸುತ್ತಾ ಬೇಕಿದ್ದಲ್ಲಿ ತುಪ್ಪ ಸೇರಿಸುತ್ತಾ ಬೇಯಿಸಿ. ರವೆ ಬೆಂದ ನಂತರ ಬೇಯಿಸಿದ ಸೀಬೆ ಹಣ್ಣಿನ ಪೇಸ್ಟ್, ಬೆಲ್ಲ, ಚಿಟಿಕೆ ಉಪ್ಪು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ, ಬಾದಾಮಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಸೀಬೆ ಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ಎಸ್ ಮೇಡಮ್, ನಮ್ಮದು ಸೀಬೆ ಹಣ್ಣಿದು 2 ಡಿಶ್ ಅಲ್ಲಿ ರೆಡಿ ಆಗಿದೆ. ಮೊದಲಿಗೆ ನಾವು ಸುಕ್ಕ ಟೇಸ್ಟ್ ಮಾಡ್ಕೊಳ್ಳುವಲ್ಲ, ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಅಂದರೆ ಇದು ಯಾವ ಥರ ಬರ್ತದೆ ಅಂತ ನೋಡಬೇಕು. ಫ್ಲೇವರ್ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ವೀಟ್ ಇದೆ, ಹುಳಿ ಇದೆ, ಖಾರ ಇದೆ. ಸೂಪರ್ಬ್ ರೆಸಿಪಿ ಇದು. ಅದು ಕೂಡ ನಮ್ಮದು ಚಪಾತಿಗೆ ಒಳ್ಳೆಯದಾಗುತ್ತೆ, ಪೂರಿಗೆ ಕೂಡ ಒಳ್ಳೆಯದು. ಪ್ಲಸ್ ಊಟ ಜೊತೆ ಸೈಡಲ್ಲಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿದೆ. ಅದು ಅಕ್ಕಿ ಫ್ರೈ ಮಾಡಿ ಪೌಡರ್ ಮಾಡಿ, ಅದು ಮೇನ್ ಇದರದ್ದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಓಕೆ, ಸೂಪರ್ಬ್ ಆಗಿದೆ. ನೆಕ್ಸ್ಟ್ ಶೀರಾ ಅಂದರೆ ಹಲ್ವಾ ನಮ್ಮದು. ಫ್ಲೇವರ್ ಸಿಗ್ತಾ ಉಂಟು ಪೇರಳೆ ಹಣ್ಣಿದು. ಒಳ್ಳೆಯದಾಗಿದೆ. ಅಂದರೆ ಅದರ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿದೆ. ರವೆ, ಗೋಧಿ ಎಲ್ಲ ತುಪ್ಪದಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ನನಗೆ ಅಂದರೆ ಸ್ವೀಟ್ ಓಕೆ, ಬಟ್ ನನಗೆ ಸ್ವೀಟ್ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ. ಆದರೆ ಇವತ್ತು ಇದು ತುಂಬ ಇಷ್ಟ ಆಯಿತು, ಯಾಕಂದರೆ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. 2 ರೆಸಿಪೀಸ್ ಕೂಡ. ಇದು ಸ್ವಲ್ಪ ಅಂದರೆ ನಮ್ಮದು ಫ್ರೈ ಮಾಡುವವರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದಂತೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಇದು ಇದಕ್ಕೆ ಇನ್ನೊಂದು ಪೇರಳೆ ಹಣ್ಣು ಹಾಕ್ಬೋದು, ನಾನು ಮರ್ತು ಬಂದೆ. ಸೊ ಜಾಸ್ತಿ ಹಾಕಿದರೆ ಇನ್ನೂ ಕೂಡ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಿಜವಾಗ್ಲೂ ಇಷ್ಟು ಇದಕ್ಕೆ 2 ಹಾಕಬೇಕು. 2 ಹಾಕಬೇಕು. ಓಕೆ, ಸೊ 2 ಒಳ್ಳೆ ರೆಸಿಪೀಸ್ಗಳನ್ನು ನಮಗೆ ಹೇಳಿಕೊಟ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ಖುಷಿ ಯಾವಾಗಲೂ ಇರುವಾಗೆ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಹೇಳಿಕೊಡ್ತಾ ಇರಿ ಹೀಗೆ. ಅಂದರೆ ಈಸಿಯಾಗಿ, ಅಂದರೆ ನಿಮ್ಮದೇ ಓನ್ ರೆಸಿಪೀಸ್ ಎಲ್ಲ ಇದ್ದರೆ ಇನ್ನಷ್ಟು ಹೇಳಿಕೊಡ್ತಾ ಇರಿ ಅಂತ ಹೇಳ್ತಾ, ನಡೆಲ ಪ್ರೀಮಿಯಂ ಡಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್, ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಟಿ ವಿಯವರ ಎಲ್ಲರಿಗೂ, ಸಿಬ್ಬಂದಿಯವರಿಗೆ, ಕ್ಯಾಮರಾಮನ್, ಎಡಿಟರ್ ಎಲ್ಲರಿಗೂ ಸಹ ಧನ್ಯವಾದಗಳು. ನಿಮಗೂ ಕೂಡ ಮೇಡಮ್ ಧನ್ಯವಾದಗಳು. ವೀಕ್ಷಕರೇ, ಸೀಬೆ ಹಣ್ಣಿನಿಂದ ಈ ಥರ ಒಳ್ಳೆ ರೆಸಿಪಿಗಳನ್ನು ಮಾಡಿಕೊಡ್ಬೋದಂತ ನಮ್ಮ ಇವತ್ತಿನ ಗೆಸ್ಟ್ ಆದಂಥ ಗೌರಿ ಶೆಣೆ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ನೀವು ಕೂಡ ಇದನ್ನು ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.